ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, UPS ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಅರುಣ ಮಸಾಲಾಸ್, ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. Nama TV presents Anod Dance Mommy Dance. Dance mommy, dance mommy, dance mommy, dance, dance mommy, dance, dance mommy, dance. ಹಾಯ್, ನಾನು ನಿಶ್ಮಿತಾ. ನಾನು ಡಾನ್ಸ್ ಮಮ್ಮಿ ಡಾನ್ಸ್ ಫೈನಲಿಸ್ಟಲ್ಲಿ ಪಾರ್ಟ್ ಮಾಡ್ತಾ ಇದ್ದೇನೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಸೊ ಇದು ನನಗೆ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಡಾನ್ಸ್ ಮಮ್ಮಿ ಡಾನ್ಸಲ್ಲಿ ನಾನು ಮುಂಚೆ ಯಾವುದೇ ಕಾಂಪಿಟಿಷನ್ಸಲ್ಲಿ ಪಾರ್ಟ್ ಮಾಡಲಿಲ್ಲ. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನೊಂದು ಡ್ಯಾನ್ಸ್ ಕಾಂಪಿಟಿಷನಲ್ಲಿ ಪಾರ್ಟ್ ಮಾಡ್ತಿರೋದು. ಸೊ ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ ಟು ರೀಚ್ ದ ಫೈನಲ್ಸ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್. ನನಗೆ ಇದು ತುಂಬ ಒಂದು ದೊಡ್ಡ ಆಪರ್ಚುನಿಟಿ. ನನ್ನ ಕೊಲೀಗ್ ನನಗೆ ಫಸ್ಟ್ ಹೇಳಿದ್ದು, ನಮ್ಮ TV ನಮ್ಮದಲ್ಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾಂಪಿಟಿಷನ್ ಅಂತ ಒಂದು ಕಾಂಪಿಟಿಷನ್ ಇದೆ, ಸೊ ಅದರಲ್ಲಿ ಪಾರ್ಟ್ ಮಾಡು ಅಂತ. ಸೊ ನನಗೆ ತುಂಬ ಇಷ್ಟ ಅನಿಸಿತು. ಆ್ಯಸ್ ಇಟ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ನಾನು ಅನಿಸಿದೆ ನಾನೊಂದು ಟ್ರೈ ಕೊಡುವ ಅಂತ ಹೇಳಿ. ಹಾಗೆ ನಾನು ಆಡಿಷನಿಗೆ ಹೋದೆ ನನ್ನ ಸಿಸ್ಟರ್ ಇನ್ ಲಾ ಜೊತೆ. ಐ ಹ್ಯಾಡ್ ಅಪ್ಲೈಡ್ ಫಾರ್ ದ ಎಂಟ್ರಿ. ಅಲ್ಲಿ ಹೋಗಿ ನೋಡುವಾಗ ತುಂಬ ಮಮ್ಮೀಸ್ ಇದ್ದರು. ನನಗೆ ಅದು ಎಲ್ಲ ಏಜ್ ಕ್ಯಾಟಗರಿ ಮಮ್ಮೀಸ್ ಇದ್ದರು. ನನಗೆ ಎಲ್ಲ ಒಂದೊಂದು ಮಮ್ಮೀಸನ್ನು ನೋಡಿ ತುಂಬಾ ಆಶ್ಚರ್ಯ ಆಯಿತು, ತುಂಬಾ ಹೆದರಿಕೆ ಕೂಡ ಆಯಿತು, ನರ್ವಸ್ ಕೂಡ ಆಯಿತು. ನಾನು ವಿನ್ ಆಗ್ತೇನಾ ಇಲ್ವಾ ಅಂಥೇಳಿ ತುಂಬ ಭಯ ಇತ್ತು. ಅಫ್ಕೋರ್ಸ್ ನನ್ನ ಸಿಸ್ಟರ್ ಇಲ್ಲ ತುಂಬ ಕಾನ್ಫಿಡೆನ್ಸ್ ಹೇಳ್ತಾ ಇತ್ತು, ನನಗೆ ಧೈರ್ಯ ಹೇಳ್ತಿದ್ರು. ತುಂಬಾ ನನಗೆ ಟೆನ್ಷನ್ ಇತ್ತು. ನಾನು ಏನು ಮಾಡಿದೆ ನಾನು ಆಗಲಿಲ್ಲ ಆದರೆ ಅಂತ. ಬಟ್ ಟು ಮೈ ಸರ್ಪ್ರೈಸ್ ಐ ಗಾಟ್ ಸಿಲೆಕ್ಟೆಡ್. ನನಗೆ ತುಂಬ ಖುಷಿ ಆಯಿತು ಸಿಲೆಕ್ಟ್ ಆದ ಕಾರಣ. ಅಂದರೆ ಒಳ್ಳೊಳ್ಳೆ ಮಮ್ಮೀಸ್ ಇದ್ದರು. ನಾನು ಅವರ ಜೊತೆ ಕಂಪೀಟ್ ಮಾಡ್ತೇನಾ ಇಲ್ವಾ ಅಂತ ನನಗೇ ನರ್ವಸ್ ಆಗ್ತಿತ್ತು. ಸೊ ಇಟ್ ವಾಸ್ ಅ ಗ್ರೇಟ್ ಡೇ. ನಾನು ಸಿಲೆಕ್ಟ್ ಆದೆ ಆಡಿಷನ್ಸಲ್ಲಿ. Mommy dance, dance mommy dance, dance mommy dance. ನಿಶ್ಮಿತಾ ಮತ್ತು ನಾನು ತುಂಬಾ ಫ್ರೆಂಡ್ಸ್ ಆಗಿ, ಅವಳು ನನ್ನ ತಮ್ಮನ ಹೆಂಡ್ತಿ ಆ್ಯಕ್ಚುಲಿ. ಬಟ್ ಆ ರಿಲೇಷನ್ಗಿಂತಲೂ ಜಾಸ್ತಿ ನಾವಿಬ್ಬರು ತುಂಬಾ ಕ್ಲೋಸ್ ಆ್ಯಸ್ ಅ ಫ್ರೆಂಡ್. ಐ ಕ್ಯಾನ್ ಟೆಲ್ ಇಟ್ಸ್ ಜಸ್ಟ್ ಲೈಕ್ ಅ ಬೆಸ್ಟ್ ಫ್ರೆಂಡ್ಸ್. ಅವಳು ಮನೆಗೆ ಮದುವೆಯಾಗಿ ಬಂದಾಗಿನಿಂದಲೂ ಯಾಕೂ ಗೊತ್ತಿಲ್ಲ, ನಾವು ತುಂಬ ಫ್ರೆಂಡ್ಲಿಯಾಗಿಯೇ ಇದ್ವಿ. ಎಲ್ಲ ವಿಷಯ, ಏನು ಸಣ್ಣದಿಂದ ಹಿಡಿದು ದೊಡ್ಡ ವಿಷಯ ಏನೂ ಇದ್ದರು, ಫ್ಯಾಮ್ಲಿದಾಗಲಿ ಅಥವಾ ಅವಳ ಪರ್ಸ್ನಲ್ ವಿಷಯ ಆಗಲಿ, ಆಫೀಷಿಯಲ್ ವಿಷಯ ಆಗಲಿ, ಏನಿದ್ರು ನಾವು ತುಂಬಾ ಕ್ಲೋಸ್ ಆಗಿ ಡಿಸ್ಕಸ್ ಮಾಡ್ಕೊಂಡು, ನಂದು ಏನು ಪ್ರಾಬ್ಲಮ್ ಇದ್ದರು, ಖುಷಿದೇನಾದರೂ ಗಳಿಗೆ ಇದ್ದರು, ಏನಿದ್ರು ನಾವು ಯಾವಾಗಲೂ ಆಚೀಚೆ ಡಿಸ್ಕಸ್ ಮಾಡ್ಕೊಂಡು ಇರ್ತೇವೆ. ಕ್ವಾರ್ಟರ್ ಫೈನಲ್ಸ್ ರೌಂಡಲ್ಲಿ ನನಗೆ ಯಾವ ಥೀಮ್ ಸೆಲೆಕ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ನಾನು ನನ್ನ ಕೊರಿಯೋಗ್ರಾಫರನ್ನು ಯಾರನ್ನೊಂದು ಇದು ಮಾಡಿದ್ರು. ಹಾಗಾಗಿ ನನಗೆ ಒಬ್ಬರು ನನ್ನ ಫ್ರೆಂಡ್ ರೆಫರ್ ಮಾಡಿದರು, ದ ನ್ಯೂ ಓಷನ್ ಕಿಡ್ಸ್ ಚರಣ್ ಸರನ್ನು ರೆಫರ್ ಮಾಡಿದರು. ಸೊ ನಾನು ಚರಣ್ ಸರಲ್ಲಿ ಟ್ರೈನಿಂಗ್ ಹೋಗಿದ್ದೆ ಫಾರ್ ಕ್ವಾರ್ಟರ್ ಫೈನಲ್ ರೌಂಡ್. ಅಲ್ಲಿ ಚರಣ್ ಸರ್ ನನ್ನ ಡಾನ್ಸ್ ಮೂವ್ಸ್ ನೋಡಿದರು, ಹೇಳಿದರು ನೀನು ಮೈಕಲ್ ಜಾಕ್ಸನ್ ಮಾಡು ಅಂತ. ಆಗ ನಾನು ತುಂಬ ಶಾಕ್ ಆಯಿತು, ನನಗೆ ಮೈಕಲ್ ಜಾಕ್ಸನ್ನ
ಅಯ್ಯೋ ನಾನು ಫಸ್ಟ್ ಟೈಮ್ ಕಾಂಪಿಟಿಷನಿಗೆ ಬರ್ತಾ ಇರೋದು, ನಾನು ಸೀದಾ ಔಟ್ ಆಗ್ತೇನೆ ಸರ್, ಮೈಕಲ್ ಜಾಕ್ಸನ್ ಬೇಡ. ಬಟ್ ಚರಣ್ ಸರ್ ಹೇಳಿದ್ರು ಇಲ್ಲ ನೀನು ಮಾಡಿ ತೋರಿಸ್ಬೇಕು ಅಂತ ಹೇಳಿ. ಸೊ ಐ ಥಾಟ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಸಿನ್ಸ್ ಇಟ್ ಇಸ್ ಅ ಡಿಫ್ರೆಂಟ್ ಒಂದು ಇದು ಬರುತ್ತೆ ಅಂತ ಹೇಳಿ. ಹಾಗೆ ನಾನು ಮೈಕಲ್ ಜಾಕ್ಸನ್ ಇಸ್ ಆಲ್ಸೋ ಮೈ ಪರ್ಸ್ನಲ್ ಫೇವ್ರೆಟ್ ಟೂ. ಸೊ ನಾನು ಹಾಗೆ ಒಂದು ಶಾರ್ಟ್ ಕೊಡೋಣ ಅಂತೇಳಿ ಟ್ರೈ ಮಾಡಿದೆ. ಸೊ ನೋಡುವಾಗ ಮೈಕಲ್ ಜಾಕ್ಸನ್ ಸ್ಟೈಲ್ಸ್ ಅದಿದೆಲ್ಲ ಇಮಿಟೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸರ್ ಸ್ಟಿಫ್ನೆಸ್ ಬರಬೇಕು, ಆ ಆ್ಯಟಿಟ್ಯೂಡ್ ಬರಬೇಕು ಮೈಕಲ್ ಜಾಕ್ಸನ್ ಅದೆಲ್ಲ ಹೇಳ್ತಿದ್ರು. ಸೊ ಅದು ಸ್ವಲ್ಪ ನನಗೆ ನನ್ನ ಪರ್ಸ್ನಲ್ ಫೇವ್ರೆಟ್ ಆದ ಕಾರಣ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮೈಕಲ್ ಜಾಕ್ಸನ್ ಸ್ಟೈಲ್ ಮಾಡಬೇಕು ಅಂತ ಹೇಳಿ. मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी. मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी. ಮೈಕಲ್ ಜಾಕ್ಸನಲ್ಲಿ ನನ್ನ ಒಟ್ಟಿಗೆ ನನ್ನ ಪಾರ್ಟ್ನರ್, ನನ್ನ ಡುವೆಟ್ ಪಾರ್ಟ್ನರ್ ಇದ್ದದ್ದು ನನ್ನ ಕಸಿನ್. ಆ್ಯಕ್ಚುಲಿ ಅವ್ರು ನನ್ನ ಹಸ್ಬೆಂಡ್ ಕಸಿನ್ ಕೀರ್ತಿ ಅಂತ. ಶಿ ಈಸ್ ಅ ವೆರಿ ಗುಡ್ ಡಾನ್ಸರ್ ಆ್ಯಂಡ್ ಶಿ ಸಪೋರ್ಟೆಡ್ ಮಿ ಅ ಲಾಟ್. ತುಂಬ ಸಪೋರ್ಟ್ ಮಾಡಿದರು ಕ್ಲಾಸಿಕಲ್ ಡಾನ್ಸಲ್ಲಿ ಮೈಕಲ್ ಜಾಕ್ಸನಲ್ಲಿ. ಅವರು ಕೂಡ ತುಂಬಾ ಟೆನ್ಷನಲ್ಲಿದ್ದರು, ಯಾಕಂತಂದರೆ ಅವರ ಈ ಪರ್ಫಾರ್ಮೆನ್ಸಲ್ಲಿ ನನ್ನನ್ನು ಮೇಯ್ನ್ ಸಿಲೆಕ್ಟ್ ಆಗಬೇಕಲ್ಲ ಅಂತೇಳಿ ಅವರಿಗೆ ಜಾಸ್ತಿ ಟೆನ್ಷನ್ ಇತ್ತು. ಸೊ ತುಂಬ ಟ್ರೈ ಕೊಟ್ಟರು. ಆ್ಯಕ್ಚುಲಿ ಇವನ್ ಇಟ್ ವಾಸ್ ಹರ್ ಫಸ್ಟ್ ಕಾಂಪಿಟಿಷನ್. ಅವಳಿಗೂ ಕೂಡ ಅದೊಂದು ಹೊಸ ವೇದಿಕೆ. Let's go. Let's go. Let's go. Let's go. बहुत अच्छा. Let's go. ಮತ್ತು ನಾನು ಸಿಲೆಕ್ಟ್ ಆಗ್ತೇನಾ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆಯಿತು. ಬಟ್ ಐ ಜಸ್ಟ್ ಗೇವ್ ಇಟ್ ಅ ಟ್ರೈ. ಬಟ್ ಎವ್ರಿಬಡಿ ಲೈಕ್ಡ್ ಇಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. To a certain level, you maintain that Michael Jackson moves. Thank you. Movements starting using of prop. ಅವು ಮುಂದೆ ಮೂವ್ಮೆಂಟ್ ಮಾಡ್ತಾರೆ ಭಾರಿ ಶೋಕ್ ಇತ್ತಂದ್ರೆ ಅವ ಬಕ್ಕ ಸ್ಟೆಪ್ಸ್ ಲ ಆಲ್ಮೋಸ್ಟ್ ಕ್ಲೀನ್ ಇತ್ತಂತೆ. ಇರ ಟ್ರೈ ಇಂಕ ಮಸ್ತ್ ಲೈಕ್ ಟ್ರೈ ಮಂತಿನ ಥ್ಯಾಂಕ್ ಯು ಸರ್. ನನಗೆ ಅಂತೂ ಸೂಪರ್ ಇಷ್ಟ ಆಯಿತು. ಇಫ್ ಯು ವೇರ್ ಅ ಡಾನ್ಸರ್ ಆಫ್ ವೆಸ್ಟರ್ನ್ ದೆನ್ ನಾನು ಹೇಳ್ತಿದ್ದೆ ಅಲ್ಲಿ ಸರಿ ಆಗಲಿಲ್ಲ, ಇಲ್ಲಿ ಸರಿ ಆಗಲಿಲ್ಲ, ಮೂನ್ ವಾಕ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿ. ಇಫ್ ಇಟ್ ಈಸ್ ಯೋರ್ ಫಸ್ಟ್ ಅಟೆಂಪ್ಟ್, ಮತ್ತು ಅರುಣ್ ಸರ್ ಹೇಳಿದಾಗೆ ಅವರಿಗೇನೋ ಈ ವಾಂಟೆಡ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಯು. ಅದಕ್ಕೆ ನೀವು ಏನೋ ಮೈಕಲ್ ಜಾಕ್ಸನ್ ಆಗಿ ಮಾಡಿದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್ ಫಾರ್ ಯು. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಏಜ್ ಲಿಮಿಟಲ್ಲಿ ಮಮ್ಮೀಸ್ ಇದ್ದರು, ಆದರೂ ಫುಲ್ ಟಫ್ ಕಾಂಪಿಟೇಷನ್ ಕೊಡ್ತಾಯಿದ್ರು. ಫಸ್ಟ್ ರೌಂಡಲ್ಲಿ ಅವಳು ಹೇಗೂ ಒಳ್ಳೆಯದ್ರಲ್ಲಿ ಮೇಲೆಗೆ ಬಂದಳು. ಮತ್ತು ಜರ್ನಿ ಹೋಗ್ತಾ ಇದ್ದಾಗೇ ತುಂಬಾ ಕಷ್ಟ ಆಗ್ತಿತ್ತು, ಯಾಕೆಂದರೆ ಪರ್ಫಾರ್ಮೆನ್ಸ್ ವಾಸ್ ಆ್ಯಸ್ ಎ ವೀವರ್ ನಾನು ನೋಡ್ತಿದ್ದಾಗ ತುಂಬಾ ಕಷ್ಟ ಇತ್ತು ಅದು. Dance, mommy, dance. Dance, mommy, dance. Dance, mommy, dance. ನೆಕ್ಸ್ಟ್ ರೌಂಡ್ ಇದ್ದದ್ದು ರೆಟ್ರೋ. ಅದರಲ್ಲಿ ಓಲ್ಡ್ ಸಾಂಗ್ಸನ್ನೆಲ್ಲ ಸಿಲೆಕ್ಟ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಕನ್ಫ್ಯೂಷನ್ ಇತ್ತು. ಸೊ ನಾನು ಮತ್ತು ಚರಣ್ ಸರ್ ಡಿಸ್ಕಸ್ ಮಾಡಿಕೊಂಡು ಯಾವುದು ಬೆಸ್ಟ್ ಸಾಂಗ್ಸ್ ಚೂಸ್ ಮಾಡೋದು ಅಂತೇಳಿ ತುಂಬ ಡಿಸ್ಕಸ್ ಮಾಡಿದ್ವಿ. ಸೊ ವಿ ಸಿಲೆಕ್ಟೆಡ್ ದ ಬೆಸ್ಟ್ ಸಾಂಗ್ಸ್ ಫಾರ್ ರೆಟ್ರೋ. ಜವಾನಿ ಜಾನೆ ಮನ್ ಮತ್ತು ಬೇರೆ ಬೇರೆ ತುಂಬ ಸಾಂಗ್ಸ್ ಸೆಲೆಕ್ಟ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಒಂದು ಥೀಮ್ ಹೇಳ್ಬೋದು. ಡಿಫ್ರೆಂಟ್ ಇತ್ತು. ಓಲ್ಡ್ ಕಾಸ್ಟ್ಯೂಮ್ಸನ್ನು ಹೇಗೆ ಇದು ಮಾಡೋದು, ಯೂಸ್ ಮಾಡೋದು, ಹೇಗೆ ಅದಕ್ಕೆ ತಕ್ಕ ಸ್ಟೆಪ್ಸ್ ಹಾಕೋದು, ಎಕ್ಸ್ಪ್ರೆಷನ್ಸ್ ಕೊಡೋದು, ಅದು ತುಂಬಾ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಐ ವಾಸ್ ರಿಯಲಿ ಬ್ಲ್ಯಾಂಕ್. ಮತ್ತು ಚರಣ್ ಸರ್ ಎಲ್ಲ ಗೈಡ್ ಮಾಡಿದರು, ಎಲ್ಲ ಪ್ರತಿಯೊಂದು ಸ್ಟೆಪ್ಸ್ ಹೇಳಿದರು. ಕೆಲವು ಸ್ಟೆಪ್ಸ್ ಕರೆಕ್ಟ್ ಬರ್ತಾ ಇರಲಿಲ್ಲ, ಎಸ್ಪೆಷಲಿ ಆ ಪೋಲ್ ಡಾನ್ಸಿಂಗ್.
ತುಂಬಾ ಟಫ್ ಇತ್ತು. ಅದು ನನಗೆ ಕಾಲಿಗೆ ಪುಷ್ ಮಾಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಆಯಿತು. ಸೊ ಚರಣ್ ಸರ್ ತುಂಬ ಬೈತಾ ಇದ್ರು ನನಗೆ, ಇಲ್ಲ ನೀವು ಮಾಡಲೇಬೇಕು, ಕರೆಕ್ಟಾಗಿ ಮಾಡಲೇಬೇಕು ನಿಮಗೆ ಅಂತ ಹೇಳಿ. ಹಾಗೆ ತುಂಬ ಕಷ್ಟ ಆಯಿತು ಸ್ವಲ್ಪ. ಬಟ್ ಸ್ಟೆಪ್ ಸಿಂಪಲ್ ಆದರೂ ಸಹ ಆ ಗ್ರೇಸ್ ಬರೋದು ಅದು ಸ್ವಲ್ಪ ತುಂಬ ಡಿಫಿಕಲ್ಟ್ ಇತ್ತು. ಆಮೇಲೆ ಲಾಸ್ಟ್ ಸಾಂಗ್ ಕೂಡ ತುಂಬಾ ಫಾಸ್ಟ್ ಆಗಿರೋ ಕಾರಣ ಸ್ವಲ್ಪ ತುಂಬಾ ಜೋಶ್ ಕೊಡುವಂಥದ್ದು ಹಾಗೆಲ್ಲ ಇರಬೇಕು. ಮತ್ತು ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಕಾಸ್ಟ್ಯೂಮ್ ಕಾಟೇಜ್ ಅವರು. ಸೊ ರಿಯಲಿ ವೆರಿ ನೈಸ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ತುಂಬ ಚೆಂದ ಬಂದಿತ್ತು ಕಾಸ್ಟ್ಯೂಮ್. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದೊಂದು ಸಕ್ಸಸ್ಫುಲ್ ರೆಟ್ರೋ ರೌಂಡಲ್ಲಿ ಕೂಡ ನಾನು ಸಿಲೆಕ್ಟ್ ಆದೆ ಅಂತೇಳಿ ನನಗೆ ಕೂಡ ಬಿಲೀವ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ತುಂಬ ಮಮ್ಮೀಸ್ ಬೇರೆ ಬೇರೆ ವೆರೈಟೀಸಲ್ಲಿದ್ದರು, ಬೇರೆ ಬೇರೆ ಥೀಮ್ಸಲ್ಲಿದ್ದರು. ಸೊ ಇಟ್ ವಾಸ್ ರಿಯಲಿ ಅ ಟಫ್ ರೌಂಡ್ ಫಾರ್ ಮೀ. ಬಟ್ ಬೈ ಗಾಡ್ಸ್ ಗ್ರೇಸ್ ಮತ್ತು ನನ್ನ ಎಫರ್ಟ್ ಮತ್ತು ಎಲ್ಲರದ್ದು ಎಫರ್ಟಿಂದಾಗಿ ನಾನು ಒಂದು ರೆಟ್ರೋ ರೌಂಡಲ್ಲಿ ಕೂಡ ಸಿಲೆಕ್ಟ್ ಆಗಿದೆ ಅಂತೇಳಿ ನನಗೆ ತುಂಬ ಖುಷಿ ಆಯಿತು. ಡ್ಯಾನ್ಸ್ ಅವಾರ್ಡು, ಕಾಸ್ಟ್ಯೂಮ್ ಅವಾರ್ಡು, ದೀತಿನ ಪ್ರಾಪರ್ಟಿ ಅವಾರ್ಡು ಮಸ್ತ್ ಶೋಕ್ ತೋಜೊಂದಿತ್ತು. ಈರ್ ಪ್ರಾಕ್ಟೀಸ್ ಮಲ್ತೇರ್ ಪಂದು ತೋಜುಂಡು ಬಿಕಾಸ್ ಯು ರಿಯಲಿ ವರ್ಕ್ಡ್ ಹಾರ್ಡ್ ಐ ಗೆಸ್. ಅವು ಪೋಲ್ದೊಟ್ಟಿಗೆ ಡ್ಯಾನ್ಸ್ ಮಲ್ತೇರ, ಅವು ಪಬ್ದೊಟ್ಟಿಗೆ ಅವನ್ ಮೂವ್ ಮಲ್ತೇರು, ಸೊ ಅಲ್ಪ ಕುಲ್ದುಲ್ಲ ಡ್ಯಾನ್ಸ್ ಮಲ್ತೇರು. ಓವರ್ ಆಲ್ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್. So we all three decided that in this episode, no elimination. Fantastic! ನೆಕ್ಸ್ಟ್ ನಂದಿದ್ದದ್ದು ಸೆಮಿಫೈನಲ್ ರೌಂಡ್. ಸೊ ಅದರಲ್ಲಿ ಯಾವ ಥೀಮ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತಿರುವಾಗ ನಾವು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಕ್ಲಾಸಿಕಲ್ ಅಂದರೆ ನಾನು ಕ್ಲಾಸಿಕಲ್ ಕೂಡ ಫಸ್ಟ್ ಟೈಮ್ ಮಾಡೋದು. ಸೊ ಯಾವ್ದು ಮಾಡೋದು ಅಂತ ಡಿಸೈಡ್ ಮಾಡುವಾಗ ಶಿವ್ ಡ್ಯಾನ್ಸ್ ಮಾಡಬೇಕು, ತಾಂಡವ್ ಡ್ಯಾನ್ಸ್ ಮಾಡಬೇಕು ಅಂತ ಡಿಸೈಡ್ ಆಯಿತು. ಸೊ ಈ ಡ್ಯಾನ್ಸಿಗೆ ನಾನು ಹೇಗಪ್ಪ ಇದು ಫುಲ್ ಶಿವನ್ ರೀತಿ ಇದರ ಡ್ಯಾನ್ಸ್ ಮಾಡೋದಂತ ತುಂಬ ಹೆದರಿಕೆ ಆಗಿತ್ತು. ಯಾಕಂತಂದರೆ ಆ ಎಕ್ಸ್ಪ್ರೆಷನ್, ಆ ಎಗ್ರೆಷನ್ ಬರೋದು. ಹಾಗೆಯೇ ಮೊನ್ನೆ ಪರ್ಫಾರ್ಮೆನ್ಸಲ್ಲಿ ಕೂಡ ಜಡ್ಜಸ್ ಅವರು ಕೂಡ ಹೇಗೆ ಕಮೆಂಟ್ ಕೊಡ್ತಾರೆ ಅಂತ ತುಂಬ ಒಂದು ಭಯ ಇತ್ತು ನನಗೆ. ಯಾಕಂತಂದರೆ ಕ್ಲಾಸಿಕಲ್ ಆ ಶಿವನ ತಾಂಡವಕ್ಕೆ ಯಾವ ಟೈಪ್ ಎಕ್ಸ್ಪ್ರೆಷನ್, ಎಗ್ರೆಷನ್ ಬರಬೇಕಿದ್ರೆ ನನ್ನ ಎಫರ್ಟ್ ನಾನು ಹಾಕಿದ್ದೇನೆ. ಆದರೆ ಜಡ್ಜಸ್ ಅವರು ಹೇಗೆ ಕಮೆಂಟ್ ಕೊಡ್ತಾರೆ, ದೀಕ್ಷಿತ ಮ್ಯಾಮ್ ಆಗಲಿ, ಕಾರ್ನಲ್ ಸರ್ ಆಗಲಿ, ಅರುಣಾಲ್ವಾ ಸರ್ ಅವರೆಲ್ಲ ಯಾವ ಟೈಪ್ ಕಮೆಂಟ್ಸ್ ಕೊಡ್ತಾರೆ ಅಂತ ತುಂಬ ಹೆದರಿಕೆ ಇತ್ತು ನನಗೆ. ಎಸ್ಪೆಷಲಿ ಅರುಣ್ ಸರ್, ಯಾಕಂತಂದರೆ ನನ್ನ ಎಲ್ಲ ಪ್ರತಿಯೊಂದು ಮೂವ್ಸ್ ಅವರು ಹೈಲೈಟ್ ಮಾಡ್ತಾರೆ. ಅವರು ಹೇಳ್ತಾ ಇರ್ತಾರೆ, ನಿಮ್ಮ ಸ್ಮೈಲ್ ನೀವು ಇನ್ನೂ ಸಹ ಎಕ್ಸ್ಪ್ರೆಷನ್ ಕೊಡಬೇಕಿತ್ತು, ನೀವು ತುಂಬ ವೀಕ್ ಆಗ್ತಾ ಇದ್ದೀರಿ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಮಾಡ್ತಾ ಇರುವಾಗ. ಹಾಗೆಲ್ಲ ಕಮೆಂಟ್ಸ್ ಕೊಡುವಾಗ ನನಗೆ ತುಂಬಾ ಟೆನ್ಷನ್ ಆಗ್ತದೆ. ಸೊ ಬಟ್ ಸ್ಟಿಲ್ ಐ ಟೇಕ್ ಇಟ್ ಆಸ್ ಅ ಪಾಸಿಟಿವ್ ವೇ. ನಾನು ಅವರ ನೆಗೆಟಿವ್ಸ್ ಆಗಲಿ ಪಾಸಿಟಿವ್ ಪಾಯಿಂಟ್ಸ್ ಆಗಲಿ ನಾನೊಂದು ಪಾಸಿಟಿವ್ ಇದರಲ್ಲೇ ತಗೊಳ್ತೇನೆ, ಏನೇ ನೆಗೆಟಿವ್ ಹೇಳಿದ್ರು. ಸೊ ಆ ನೆಗೆಟಿವ್ ಪಾಯಿಂಟ್ಸ್ ಮೇಲೆ ತುಂಬ ಎಫರ್ಟ್ ಹಾಕಿ ನಾನು ನನ್ನ ನೆಕ್ಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದದ್ದು. ಎಸ್ಪೆಷಲಿ ದ ಡಾನ್ಸರ್ಸ್ ಪರ್ಫಾರ್ಮೆನ್ಸ್, ಆ ಫುಲ್ ಟೀಮ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಕೊರಿಯೋಗ್ರಫಿದೊಟ್ಟಿಗೆ ಬ್ಯಾಕ್ ಡ್ಯಾನ್ಸರ್ಸ್ನ ಕೂಡ ಸೂಪರ್. ಯು ಹ್ಯಾವ್ ಅ ವೆರಿ ಪವರ್ಫುಲ್ ಡಾನ್ಸರ್ಸ್ ವಿತ್ ಯು. ಓಕೆ, ಆತ ಎಡ್ಡೆ ಜೋಶುಡು ಒಂಜಿ ಸ್ಪಿನ್ ಮಲ್ತದು, ಒಂಜಿ ಜನಕ್ಲೆಗೆ ಲಿಫ್ಟ್ ಮಲ್ಪು ನಾವು ಮಲ್ತಾರೆ. ಸೊ ದಟ್ ವಾಸ್ ಅ ವಾವ್ ಫಾರ್ ಮೀ. The entire team work was shown on the stage.
ಕಾರ್ನರ್ ಸರ್ದು ಕೂಡ ನನಗೆ ಅದು ತೆಡಿಲ್ ಪರ್ಫಾರ್ಮೆನ್ಸ್ ಸಿಗಬೇಕು ಅಂತ ಭಾರಿ ಆಸೆ ಇತ್ತು, ಆದರೆ ಅದು ಮಿಸ್ ಆಯಿತು ಲಾಸ್ಟ್ ಟೈಮಲ್ಲಿ ಕೂಡ. ಯಾಕಂತಂದರೆ ತೆಡಿಲ್ ಪರ್ಫಾರ್ಮೆನ್ಸ್ ಸಿಗೋದೇ ಅವ್ರ ಕಡೆಯಿಂದ ಭಾರಿ ಕಷ್ಟದಲ್ಲಿ, ತುಂಬ ಎಫರ್ಟ್ ಹಾಕಿದ್ದೇನೆ. ಆದರೆ ಆಲ್ಮೋಸ್ಟ್ ಅವರು ಹೇಳಿದಾಗೆ 2 ಸ್ಟೆಪ್ಸ್ ನೀವು ಕಡಿಮೆ ಇದ್ರಿ ತೆಡಿಲ್ ಪರ್ಫಾರ್ಮೆನ್ಸಿಂದ ಅಂತ ಹೇಳಿದರು. ತುಂಬ ಬೇಸರ ಆಯಿತು. ಬಟ್ ಡೆಫಿನೆಟ್ಲಿ ಐ ವಿಲ್ ಟ್ರೈ ಇನ್ ಮೈ ಫೈನಲ್ಸ್. ಆ್ಯಂಡ್ ನಾನು ಕಾರ್ನರ್ ಸರ್ಗೆ ಒಂದು ತೆಡಿಲ್ ಪರ್ಫಾರ್ಮೆನ್ಸ್ ಕೊಡುವಷ್ಟು ಎಫರ್ಟ್ ಹಾಕ್ತೇನೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್ ದ ಜಡ್ಜಸ್ ಫಾರ್ ಯೋರ್ ಬ್ಯೂಟಿಫುಲ್ ಕಮೆಂಟ್ಸ್. ಆ್ಯಂಡ್ ಡೆಫಿನೆಟ್ಲಿ ಅದೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು ನನ್ನ ಫುಲ್ ಎಫರ್ಟ್ ಮತ್ತು ಹಾರ್ಡ್ ವರ್ಕ್ ಹಾಕಲಿಕ್ಕೆ. ನೃತ್ಯದ ತುಡಿತ ಮಿಡಿತ ಇವರನ್ನ ಇಲ್ಲಿಯವರೆಗೆ ಕರೆದು ತಂದಿದೆ. ಪೂರಕವಾಗಿ ಇವರ ಆಸೆಗೆ ಸೈ ಎನ್ನುವ ಸುಂದರ ಕುಟುಂಬ. ಮದ್ಮೇದ ಬತ್ತನ ಹಿಡಿದಿಂಚಾಲೆನ ಪ್ರತಿಯೊಂದು ವಿಷಯ ಎಂಕು ಗೊತ್ತುಂಡು ಬೊಕ್ಕ ಬಾರಿ ತಾಳ್ಮೆದಾಲ್ ಬಾರಿ ಗುಣತ್ತಾಲ್ ಈತೆ ಮುರಾನಿ ಡ್ಯಾನ್ಸ್ ಒಂದು ಬಂದಾಗ ಎಂಕ್ಲೆ ಬಾರಿ ಖುಷಿ ಆಂಡ್ ಯಾನು ತೂವೊಂದುಲ್ಲೆ ಬಾರಿ ಖುಷಿ ಆಂಡ್ ಎಂಕ್ಲೇನ ಇಲ್ಲಡೆ ಬತ್ತನ ನಮ್ಮ ನೆರೆಕ್ಟ್ ಬತ್ತನ ಒಂಜಿ ಪೊಣ್ಣು ಈತು ಹುಷಾರುಲ್ಲಲ್ಲ ಅವತ್ತಂದೆ ಆತ ಕಲ್ತದ ನಮ್ಮ ಪೊಣ್ಣು ಅಂಚ ಬಾರಿ ಖುಷಿ. ನಾನೊಂಜಿ ಡ್ಯಾನ್ಸ್ ಉಂಡು ಗೆತಾಲ್ನ ಅವು ಆದ ಅಲ್ಲಿ ಗೆಲ್ತದ ಬರಾಡ್ ಒಂದು ಅದಂದು ಯಾನು ದೇವೇರಡ ನಟದ ಎನ್ನ ಸಂಪೂರ್ಣ ಆಶೀರ್ವಾದ ಅಲೆದು ಒಂದು ಪನ್ಪ. ಮನ ನಿರ್ವಹಣೆ, ಆಫೀಸ್ ಕೆಲಸ, ಮಗನ ಆರೈಕೆ ಜೊತೆಗೆ ಗಂಡನ ಹಾರೈಕೆ ಇವೆಲ್ಲದುದರ ಒಟ್ಟಿಗೆ ಹಿರಿಯರ ಆಶೀರ್ವಾದವನ್ನ ಪಡೆದಿರೋ ಇವರು ತಾಳ್ಮೆ ಹಾಗೂ ಸಹನೆಯ ಇನ್ನೊಂದು ಮುಖ. ಡ್ಯಾನ್ಸ್ ಮಮ್ಮಿ ಫೈನಲಿಗೆ ಎಂಟರ್ ಆಗಿದ್ದಾಳೆ. ಸೊ ಅದರಲ್ಲಿ ವಿನ್ ಆಗಿ ಬರಲಿ ಅಂತ ಹೇಳಿ ನಾನು ಅವಳಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಫೈನಲ್ಸ್ ಇಸ್ ಕಮಿಂಗ್ ಅಪ್ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಎಕ್ಸೈಟ್ ಆಗಿದ್ದೇನೆ. ಎಲ್ಲರೂ ಕೂಡ ಎಕ್ಸೈಟ್ಮೆಂಟಲ್ಲಿದ್ದಾರೆ. 8 ಮಮ್ಮೀಸ್ ಎಸ್ಪೆಷಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನಾನು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ ನಮಗೆ. ಸೊ ಆದಷ್ಟು ಪ್ರಯತ್ನ ನಾವು ಬರ್ತಾ ಇದ್ದೇವೆ. ನಾನು ಈಗ ಡ್ಯಾನ್ಸ್ ಕ್ಲಾಸಲ್ಲಿದ್ದೇನೆ, ನಮ್ಮ ಚರಣ್ ಸರ್ ಡ್ಯಾನ್ಸ್ ಕ್ಲಾಸಲ್ಲಿ. ನಮ್ಮ ಚರಣ್ ಸರ್ ಒಟ್ಟಿಗೆ ನಾನು ಕೋಆರ್ಡಿನೇಟ್ ಮಾಡಿಕೊಂಡು ನಾವೆಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಇದು ತುಂಬ ಒಳ್ಳೆ ಮೂಡಿ ಬರ್ತಾ ಇದೆ. ಎಲ್ಲ ಮಮ್ಮೀಸಿದ್ದು ಎಲ್ಲ ರೀತಿಯಲ್ಲಿ ಒಂದೊಂದು ಮಮ್ಮಿ ಡೈನಾಮಿಕ್ ಆಗಿದ್ದಾರೆ. ಸೊ ನಾನು ಕೂಡ ತುಂಬ ನರ್ವಸ್ ಆಗಿದ್ದೇನೆ ನನ್ನ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಮಮ್ಮೀಸ್. ಮತ್ತು ಇಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಚರಣ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆಯೇ ಬೈತಾನೂ ಇದ್ದಾರೆ. ನನ್ನ ಪ್ರತಿಯೊಂದು ಸ್ಟೆಪ್ಸಿಗೆ ಅವರು ಕರೆಕ್ಟ್ ಪರ್ಫೆಕ್ಟ್ ಮೂವ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ಎಕ್ಸ್ಪ್ರೆಷನ್ಸ್ ಕೂಡ ತುಂಬ ವರ್ಕೌಟ್ ಮಾಡ್ತಾ ಇದ್ದೇವೆ ನಾವು. ಎಸ್ಪೆಷಲಿ ನಾನು ಒಂದು ಸ್ವಲ್ಪ ಲಿಪ್ಸಿಂಕ್ ಆದರೂ ಮರ್ತೋದ್ರು ಅಥವಾ ಎಕ್ಸ್ಪ್ರೆಷನ್ ಕೂಡ ನಾವು ಕೊಡೋದಿದ್ರೆ ತುಂಬ ಬೈತಾರೆ. 1 2 3 4 start. Ready, once again 5 6 7 start. 1 2 3 4 reach our 9. ನಿಶ್ಮಿತ ಅರೆಗ್ ಕೊರಿಯೋಗ್ರಾಫ್ ಮಲ್ತಂದ್ಲೆ ಅರೆಗ್ ಲಂಚೆ ನಾನು ಪ್ರಾಕ್ಟೀಸ್ ಮಾಡ್ನಾಗ ಓವರ್ ಸ್ಟೆಪ್ಸ್ ಲ್ಯಾಂಗ್ ಕಾಂಪ್ರಮೈಸ್ ಮಲ್ತಿಜ್ಜಿ. ಓವರ್ ಸ್ಟೆಪ್ಸ್ ಟಫ್ ಇತ್ತು ಅರೆಗೆ ಮಲ್ಪ ಅಂತೆ ಒಂದಿನ ದಿನ ಒಂದಿನ ಸ್ಟೆಪ್ ನಾನು ಕಮ್ಮಿಡ್ ಒಂದು 3/4 ಗಂಟೆ ಪ್ರಾಕ್ಟೀಸ್ ಕೊಡ್ತೀನಿ ಉಂಡು. ಅಂಚನೆ ಲಾಸ್ಟ್ ಎಪಿಸೋಡ್ ಪಂತಿರ ಅವ್ರನ್ನ ಎಕ್ಸ್ಪ್ರೆಷನ್ ಅಂತ ಇಂಪ್ರೂವ್ಮೆಂಟ್ ಮಲ್ಪಡೊಂದು ಐಕಿತ್ತೆ ನಾನು ಕಾನ್ಸಂಟ್ರೇಟ್ ಮಲ್ತಂದಿಲ್ಲ ಅವ್ರನ್ನ ಎಕ್ಸ್ಪ್ರೆಷನ್ದ ಬಗ್ಗೆ. ಡಿಫಿಕಲ್ಟ್ ಸ್ಟೆಪ್ಸ್, ಗ್ರೌಂಡ್ ಸ್ಟೆಪ್ಸ್ ಆಗಿರಲಿ ತುಂಬಾ ಟಫ್ ಇದೆ. ಸೊ ಸರ್ ನೋಡ್ಕೊಂಡು ಹೆದರಿಕೊಂಡು ಮಾಡ್ತಾ ಇದ್ದೇನೆ. ಅಫ್ಕೋರ್ಸ್ ಇಟ್ ವಿಲ್ ಲೀಡ್ ಟು ಅ ಫ್ರೂಟ್ಫುಲ್ ಎಫರ್ಟ್. ಸೊ ಇವಳು ಹಾಗೇ ಎಲ್ಲ ವಿಷಯದಲ್ಲಿ ತುಂಬ ಆಫೀಸಿಗೆ ಹೋಗಿ ಅಲ್ಲಿಂದ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದಾಳೆ. ಈಗ ಫೈನಲ್ ರೌಂಡಿಗೆ ಮುಟ್ಟಿದ್ದಾಳೆ ಇವಾಗ. ಐ ಹೋಪ್ ಶಿ ವಿಲ್ ವಿನ್. ಐ ವಾಂಟೆಡ್ ದ ಸೇಮ್ ಥಿಂಗ್. ವಿಶ್ ಯು ಆಲ್ ದ ಬೆಸ್ಟ್ ನಿಶ್ಮಿತಾ. From past 5 years, she has been associated with MIFSC.
She is handling admission, counseling, as well as taking care about the front office responsibilities. And to say about especially Nishmita, she is very smart and enthusiastic, very dedicated towards her responsibilities. And we have seen her performance in several functions, and we are sure she will be the winner of coming finale of Dance Mummy Dance. We wish her all the best and success. ಈ ಒಂಜಿ ಪರ್ಫಾರ್ಮೆನ್ಸ್ ಸಕ್ಸಸ್ಫುಲ್ ಆಯರ ಎನ್ನ ಪಪ್ಪಲ ಮಸ್ತ್ ಎನ್ನ ಡ್ಯಾಡಿ ಮೇರೆ ಆರ್ಲ ಮಸ್ತ್ ಸಪೋರ್ಟ್ ಆದುಲ್ಲೇರ ಸೊ ಎನ್ನ ಫ್ಯಾಮಿಲಿದ ಫುಲ್ ಸಪೋರ್ಟ್ ಉಂಡು ಆ್ಯಂಡ್ ಐ ಆಮ್ ಗೋಯಿಂಗ್ ಟು ರಾಕ್. ಅರ್ನ ಹಾರ್ಡ್ ವರ್ಕ್ ಈ ಫೈನಲ್ ಡೈರೆಕ್ಟ್ ಒಂಜಿ ಎಡ್ಡೆ ಸಕ್ಸಸ್ ತಿಕ್ಕೋಡು ಬಂದು ಯಾನು ಒಂಜಿ ಕೊರಿಯೋಗ್ರಾಫರ್ ಅದು ಪನ್ನೊಂದಿಲ್ಲ. ಆಲ್ ದಿ ಬೆಸ್ಟ್. ನಾನು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಫೈನಲ್ಸಿಗೆ ಸೆಲೆಕ್ಟ್ ಆಗಬೇಕು. ನಾವು ಒನ್ ಆಫ್ ದ ಸೂಪರ್ ಮಾಮ್ಸ್ ಆಲ್ರೆಡಿ. ಸೊ ಐ ವಾಂಟ್ ಟು ವಿನ್ ದ ಟೈಟಲ್ ಆ್ಯಂಡ್ ಐ ವಿಶ್ ಆಲ್ ದ ಮಮ್ಮೀಸ್ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಮೀ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಇವರ ಈ ನೃತ್ಯ 4 ತಿಂಗಳ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಜರ್ನಿಯನ್ನ ಮುಂದುವರಿಸುತ್ತಾ ಕಾದ್ ನೋಡೋಣ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಗ್ರ್ಯಾಂಡ್ ಫಿನಾಲೆ. Mommy dance, dance, mommy dance, dance, mommy dance, dance, mommy dance, dance, mommy dance. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್ UPS ಅಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ಸಹ ಪ್ರಾಯೋಜಕರು ಅರುಣ ಮಸಾಲಾಸ್, ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.